ಪುಸ್ತಕ ಸಂಸ್ಕೃತಿಯ ಸಂತ ಎಂದೇ ಕರೆಯಲ್ಪಡುವ ಕೂಗೋ ಸಾಹಿತ್ಯ ಅಭಿಮಾನಿಗಳ ನಡುವೆ 85ನೇ ವಸಂತಕ್ಕೆ ಕಾಲಿರಿಸಿದ್ರು. ಇವರಿಂದ ಪುಸ್ತಕ ಪಡೆದು ಖುಷಿಪಟ್ಟ ಓದುಗರೆಲ್ಲ ಸೇರಿ ಅಭಿನಂದನಾ ಸಮಾರಂಭವನ್ನು ನಡೆಸಿದ್ರು. ನಾಡಿನ ಖ್ಯಾತ ಸಾಹಿತಿಗಳು, ಕಲಾವಿದರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಅಭಿಮಾನಿಗಳ ಜೊತೆ ಕೂಗೋ ಸಂವಾದವನ್ನು ನಡೆಸಿದ್ರು. ಕೂಗೋ ಅಜ್ಜನ ಬಗ್ಗೆ ಅವರಿಂದಲೇ ಪ್ರೇರಣೆ ಪಡೆದು ಓದುವ ಸಂಸ್ಕೃತಿಯನ್ನ ಆರಂಭಿಸಿರುವ ಯುವ ಓದುಗರು ಮಾತನಾಡಿದರು. ತುಂಬ ಸಂತೋಷ ಏನು ಎಂಬುದು ಇವತ್ತು ನನ್ನ ಗಮನಕ್ಕೆ ಬಂದ ಹಾಗೆ. ಈ ರೀತಿಯ ಸಂತೋಷ ಎಲ್ಲರನ್ನೂ ಸುರುಕಬೇಕು ಎಂಬುದು ನನ್ನ ಆಶಯ. ಎಲ್ಲ ಮನುಷ್ಯರು ಒಂದು ಒಳ್ಳೆಯ ರೀತಿಯಲ್ಲಿ ಯೋಚನೆ ಮಾಡ್ತಾ ಹೋದಾಗೆ ಅವರು ಜೀವನದಲ್ಲಿ ಒಳ್ಳೆಯದನ್ನು ಅನುಭವಿಸ್ತಾರೆ, ಒಳ್ಳೆಯದನ್ನು ಪಡಿತಾರೆ, ಸಂತೋಷವಾಗಿ ಇರ್ತಾರೆ ಎಂಬುದು ನನ್ನ ಒಂದು ಆಶಯ, ಬಯಕೆ. ಬಳಿಕ ನಡೆದ ಅಭಿನಂದನಾ ಸಮಾರಂಭದಲ್ಲಿ ಗಣ್ಯ ಅತಿಥಿಗಳಾದ ಶಿಕ್ಷಣ ತಜ್ಞ ಡಾಕ್ಟರ್ ಮಹಾಬಲೇಶ್ವರ ರಾವ್, ಖ್ಯಾತ ಹಾಸ್ಯ ಸಾಹಿತಿ ಎಸ್ ನರಸಿಂಹಮೂರ್ತಿ, ಮನೋವೈದ್ಯ ಡಾಕ್ಟರ್ ಪಿವಿ ಭಂಡಾರಿ, ಸಂಘಟಕ ಮುರಳಿ ಕಡೇಕರ್, ಸಾಹಿತಿ ಶಾಂತರಾಜ್ ಐತಾಳ್, ಇಂದ್ರಾಳಿ ಜಯಕರ್ ಶೆಟ್ಟಿ, ಗಣನಾಥ್ ತೆಕ್ಕಾರು ಸೇರಿದಂತೆ ಕರಾವಳಿ ಭಾಗದ ಅನೇಕ ಗಣ್ಯರು ಹಾಜರಿದ್ದರು. ಜಯಂತ್ ಐತಾಳ್, ವಿ4 ನ್ಯೂಸ್, ಉಡುಪಿ.